ಶ್ರೀದುರ್ಗ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾನಿಲ ಬಂಟ್ವಾಳ ತಾಲೂಕಿನ ಮಾನಿಲದ ಪರಮ ಪೂಜ್ಯ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ 48 ದಿನಗಳ ಕಾಲ ಪ್ರತಿ ವರ್ಷ 27ನೇ ವರ್ಷ ಇದು ನಡೀತಾ ಇದೆ. ಶ್ರೀ ಮಹಾಲಕ್ಷ್ಮಿ ಪೂಜೆ ಮತ್ತು ವರ ಮಹಾಲಕ್ಷ್ಮಿ ಪೂಜೆಯ ವ್ರತಾಚರಣೆ ನಡೀತಾ ಇದೆ. ಅದರ ಬಗ್ಗೆ ಪುತ್ತೂರಿನಿಂದ ಒಂದು ಹೊರಕಾಣಿಕೆ ಮಾಡಬೇಕೆಂಬ ನೆಲೆಯಲ್ಲಿ ಪುತ್ತೂರಿನ ಭಕ್ತಾದಿಗಳ ಏನಿದೆ ಅಲ್ಲಿ ದಿನಕ್ಕೆ ಸುಮಾರು 2,000 ಜನಕ್ಕೆ ಅನ್ನದಾನ ನಡೀತಾ ಇದೆ. ಚಿಕ್ಕ ಮಕ್ಕಳಿಗೆ ಕೂಡ ಅವರಿಂದಾದಂಥ ಬಾಲಭೋಜನ ಕಾರ್ಯಕ್ರಮವು ಪ್ರತಿನಿತ್ಯ ನಡೀತಾ ಇದೆ. ಅದು ವರ್ಷದ 365 ದಿನ ನಡೀತದೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಭಕ್ತಾದಿಗಳಲ್ಲಿ ಅದರಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಕಾರ್ಯಾಚರಿಸುತ್ತಿರುವಂತಹ ಮಾನಿಲ ಸ್ವಾಮೀಜಿಗಳು ಈ ಸಮಾಜಕ್ಕೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕೊಟ್ಟಂತಹ ಸ್ವಾಮೀಜಿಗಳು. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಸಂಪೂರ್ಣ ಜನತೆ ಈ ಹೊರಕಾಣಿಕೆಯಲ್ಲಿ ಭಾಗಿಯಾಗಬೇಕು. 9ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ನಾವು ಪೂಜಿಸ್ತಿರುವಂತಹ ಮಹಾಲಿಂಗೇಶ್ವರನ ಸನ್ನಿಧಿಯಿಂದ ಉದ್ಘಾಟನೆಗೊಂಡು ಹೊರಕಾಣಿಕೆ ಹೋಗ್ಲಿಕ್ಕಿದೆ. ಪುತ್ತೂರಿನ ಸಮಸ್ತ ಜನ ಸಮೂಹ ಇದರಲ್ಲಿ ಭಕ್ತ ಸಮೂಹ ಭಾಗಿಯಾಗಬೇಕು. ಈಗಾಗಲೇ ನಾವು ಇವತ್ತು ಈಗ 11:30 ಗಂಟೆಗೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಪರಿಧಿಯಲ್ಲಿರುವಂತಹ ಶಾರದಾ ಭಜನಾ ಮಂದಿರದಲ್ಲಿ ಹೊರಕಾಣಿಕೆಯ ಒಂದು ಆಫೀಸನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಅಲ್ಲಿ ಸಂಜೆ 6 ಗಂಟೆಯವರೆಗೆ ನಮ್ಮ ಪ್ರತಿನಿಧಿಗಳು ಇರ್ತಾರೆ. ನಮ್ಮ ಈ ಹೊರಕಾಣಿಕೆ ಸಮಿತಿಯ ಅಧ್ಯಕ್ಷರಾದ ಕೃಷ್ಣ ಎಂ ಅಳಿಕೆಯವರಿದ್ದಾರೆ. ಪುತ್ತೂರಿನ ಬಡವರ ಬಂದು ಒಂದು ಖ್ಯಾತ ಡಾಕ್ಟರ್ ಆದಂತಹ ಸುರೇಶ್ ಪುತ್ತೂರಾಯರಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಪುತ್ತೂರಿನಲ್ಲಿ ಒಂದು ದಾಖಲೆಯ ಹೊರಕಾಣಿಕೆಯನ್ನು ಮಾಡಿದಂತಹ ಅಧ್ಯಕ್ಷತೆಯನ್ನು ವಹಿಸಿ ಕೆಲವು ಕಡೆ ಹೊರಕಾಣಿಕೆಯನ್ನು ಮಾಡಿದಂತಹ ಸೀತಾರಾಮ್ ರೈ ಅವರಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದು ಸಹಕರಿಸ್ತಿರುವಂತಹ ನವೀನ್ ರವರಿದ್ದಾರೆ. ಕುಲಾಲ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶೇಷಪ್ಪ ಕುಲಾಲ್ ರವರಿದ್ದಾರೆ. ಹಾಗೆ ತುಂಬ ಜನ ನಾವೊಂದು ಸೇರ್ಪಡೆ ಮಾಡಿಕೊಂಡು ಭಕ್ತಾದಿಗಳನ್ನು ಇವತ್ತು ಏನು 48 ದಿನಗಳ ಕಾಲ ದಿನಕ್ಕೆ ಸುಮಾರು 2,000 ಜನಕ್ಕೆ ಅನ್ನದಾನ ನಡೆಯುತ್ತಿರುವಂತಹ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪುತ್ತೂರಿನ ಸಂಪೂರ್ಣ ಜನತೆ ಇದರಲ್ಲಿ ಭಾಗಿಯಾಗಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಪುತ್ತೂರು ಸೀಮಾಧಿಪತಿ ಮಹಾಲಿಂಗೇಶ್ವರ ದೇವರನ್ನ ಸ್ಮರಿಸುತ್ತಾ ನಮ್ಮ ಪುತ್ತೂರಿನಲ್ಲಿ ನಡೆಯುವಂಥ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅದು ಮಹಾಲಿಂಗೇಶ್ವರನ ಪುಣ್ಯಮಣ್ಣಿಂದ ಹೊರಟಂಥ ಕಾರ್ಯಕ್ರಮ ಅದು ಯಶಸ್ವಿಯಾಗ್ತದೆ. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗ ಜಗದೀಶ್ ಶೆಟ್ಟಿ ನೆಲಿಕಟ್ಟೆ ಅವರು ಮಾತಾಡಿದಾಗೆ ಮಾನಿಲ ಕ್ಷೇತ್ರದಲ್ಲಿ ನಡೆಯುವಂಥ 48 ದಿನದ ವರಮಹಾಲಕ್ಷ್ಮಿ ವೃತಾಚರಣೆಯ ಭವ್ಯ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಒಂದು ಅದ್ದೂರಿ ಹೊರಕಾಣಿಕೆಯನ್ನು ಅಲ್ಲಿಗೆ ಸಮರ್ಪಣೆ ಮಾಡುವಂಥ ವ್ಯವಸ್ಥೆಯನ್ನು ನಾವೆಲ್ಲ ಪುತ್ತೂರು ತಾಲೂಕಿನ ಜನತೆ ಎಲ್ಲ ಸೇರಿಕೊಂಡು ಅದನ್ನೊಂದು ಆಶಯವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಇದೇ ಬರುವ ಆದಿತ್ಯವಾರದಂದು 10 ಗಂಟೆಗೆ ಮಹಾಲಿಂಗೇಶ್ವರ ದೇವರದ ಪುಣ್ಯಮಣ್ಣಿನಿಂದ ಮಾನಿಲ ಕ್ಷೇತ್ರಕ್ಕೆ ಭವ್ಯವಾದ ಹೊರಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ನಡೆಯಲಿಕ್ಕುಂಟು. ಅದರೊಟ್ಟಿಗೆ ಎಲ್ಲ ತಾಲೂಕಿನಾದ್ಯಂತ ಮಾನಿಲ ಕ್ಷೇತ್ರದ ಭಗವದ್ಭಕ್ತರು ಹಾಗೂ ಪುತ್ತೂರು ತಾಲೂಕಿನ ಎಲ್ಲ ಆ ದುರ್ಗಾಮಾತೆಯ ಭಕ್ತರು ಎಲ್ಲರೂ ಸೇರಿ ಆ ಭವ್ಯವಾದ ಹೊರಕಾಣಿಕೆಯನ್ನು ಯಶಸ್ವಿಗೊಳಿಸುವಲ್ಲಿ ತಾಲೂಕಿನಾದ್ಯಂತ ಎಲ್ಲರ ಸಹಕಾರ, ಸಂಘ ಸಂಸ್ಥೆಗಳ ಹಾಗೂ ಹಿಂದೂ ಸಂಘಟನೆಗಳ ಸಹಕಾರ ಬೇಕು ಅಂತ ಕೇಳಿಕೊಳ್ತಾ, ಮಾನಿಲ ಕ್ಷೇತ್ರದ ಒಂದು ವಿಶೇಷತೆ ಏನಂತ ಹೇಳಿದರೆ ಪುತ್ತೂರು ತಾಲೂಕಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಯಾವುದೇ ಒಂದು ದೇವಸ್ಥಾನದ ಬ್ರಹ್ಮಕಲಶ ಅಥವಾ ಯಾವುದೇ ಒಂದು ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕಾರ್ಯ ಆಗುವುದಿದ್ದರೆ ಮಾನಿಲ ಮೋಹನದಾಸ ಸ್ವಾಮೀಜಿಯವರ ಪಾತ್ರ ಬಹಳ ಮುಖ್ಯ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಆಗಿರುವಾಗ ಅವರನ್ನು ನಾವು ಸಮಾಜದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಡುವ ದೃಷ್ಟಿಯಿಂದ ಇಷ್ಟರ ತನಕನೂ ಅವರಿಗೆ ಎಲ್ಲ ರೀತಿಯಲ್ಲಿ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ. ನೀವಿಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ವರ್ಷದ ಹಿಂದೆ ಭಾರಿ ದೊಡ್ಡ ಒಂದು ವಿಜೃಂಭಣೆಯ ಹೊರಕಾಣಿಕೆಯನ್ನು ಪುತ್ತೂರು ತಾಲೂಕಿನಿಂದ ಅಲ್ಲಿಗೆ ಸಮರ್ಪಣೆ ಮಾಡಿ ದಾಖಲೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷದ 48 ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರಿನ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕೆ ನಾವೆಲ್ಲ ಆಶಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತಾ, ಎಲ್ಲರೂ ನಾಡಿದ್ದು ಆದಿತ್ಯವಾರ ಹೊರಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅದರೊಟ್ಟಿಗೆ ಇವತ್ತು 11:30 ಗಂಟೆಗೆ ಭವ್ಯ ಪುತ್ತೂರಿನ ಶಾರದಾ ಭಜನಾ ಮಂದಿರದಲ್ಲಿ ಆ ಕಾರ್ಯಾಲಯವನ್ನು ತೆರಲಿಕ್ಕಿದ್ದೇವೆ. ಈ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡುವವರಿದ್ದರೆ ಪುತ್ತೂರು ತಾಲೂಕಿನಾದ್ಯಂತ ಎಲ್ಲರೂ ಬಂದು ಶಾರದಾ ಭಜನಾ ಮಂದಿರದಲ್ಲಿ ಅಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶವನ್ನು ಮಾಡಿಕೊಡ್ತೇವೆ. ಅದರೊಟ್ಟಿಗೆ ಎಲ್ಲರೂ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಳ್ಳಲಿಕ್ಕೆ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ನಾನೊಂದೆರಡು ಮಾತನ್ನು ನಿಲ್ಲಿಸ್ತೇನೆ.
ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರನ್ನು ಸ್ಮರಿಸುತ್ತಾ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರ ಮಾಣಿಲ ಇಲ್ಲಿ 48 ದಿನಗಳ ಕಾಲ ವರಮಹಾಲಕ್ಷ್ಮಿ ಪೂಜೆ ನಡೀತಾ ಉಂಟು. ಸುಮಾರು 27 ವರ್ಷಗಳಿಂದ ಪ್ರತಿ ವರ್ಷ 48 ದಿನಗಳ ಕಾಲ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಂಥ ಕ್ಷೇತ್ರ ಇದ್ದರೆ ಅದು ಬಹುಶಃ ನಮ್ಮ ರಾಜ್ಯದಲ್ಲಿಯೇ ಮೊದಲಿನ ಕ್ಷೇತ್ರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಮಂಗಳವಾರ ಮತ್ತು ಶುಕ್ರವಾರ ಚಂಡಿಕಾ ಯಾಗ ಮತ್ತು ದುರ್ಗಾ ಪೂಜೆ ನಡೀತಾ ಇರ್ತದೆ. ಪ್ರತಿದಿನ ಬಾಲಭೋಜನ, ಅದೇ ರೀತಿ ಪ್ರತಿದಿನ ವಿಶೇಷವಾದ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಪ್ರತಿದಿನ ನಡೀತಾ ಇದೆ. ಈ ಬಗ್ಗೆ ನಾವು ಸಾಧಾರಣ ಅವರ ಬೆಳ್ಳಿ ಹಬ್ಬದ ಸಲುವಾಗಿ ಪುತ್ತೂರಿನಿಂದ ಬಹಳ ಒಂದು ದೊಡ್ಡ ವಿಜೃಂಭಣೆಯ ಎಲ್ಲ ವೇದಿಕೆಯಲ್ಲಿರುವ ಎಲ್ಲರ ನೇತೃತ್ವದಲ್ಲಿ ಹಾಗೂ ಪುತ್ತೂರಿನ ಜನರ ಸಂಪೂರ್ಣ ಸಹಕಾರದಿಂದ ನಾವು ಈ ಮೊದಲದನ್ನು ಇಲ್ಲಿಂದ ಮಹಾಲಿಂಗೇಶ್ವರ ಕ್ಷೇತ್ರದಿಂದ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ತಲುಪಿಸಿದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ಒಂದು ಒಳ್ಳೆಯ ರೀತಿಯ ಹೊರೆಕಾಣಿಕೆ ಕೊಡಬೇಕು. ಯಾಕಂತೇಳಿದರೆ ಮಾನಿನ ಸ್ವಾಮೀಜಿ ಈಗಾಗಲೇ ಹೇಳಿದ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಬಹಳ ಒಂದು ಮುಂಚೂಣಿಯಲ್ಲಿ ಕೆಲಸ ಮಾಡುವವರು. ಧಾರ್ಮಿಕ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಇಡೀ ಬ್ರಹ್ಮಕಲಶೋತ್ಸವ ನಡೆಯುವ ಇಡೀ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಸಂಪೂರ್ಣ ಅವರು ನನ್ನನ್ನು ತಾನು ತೊಡಗಿಸುವಂಥ ಒಂದು ವ್ಯಕ್ತಿ. ಅಂಥ ಒಂದು ಕ್ಷೇತ್ರದಲ್ಲಿ ದೊಡ್ಡ ಒಂದು ಪವಿತ್ರ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಪುತ್ತೂರಿನಿಂದ 9ನೇ ತಾರೀಕಿಗೆ ನಾವು ಒಂದು ವಿಜೃಂಭಣೆಯ ಹೊರೆಕಾಣಿಕೆ ಕೊಡಬೇಕು ಅಂತ ನಿರ್ಧರಿಸಿದ್ದೇವೆ. ಆ ಬಗ್ಗೆ ಇವತ್ತು 11 ಗಂಟೆಗೆ ಶಾರದಾ ಭಜನಾ ಮಂದಿರದಲ್ಲಿ ಕಚೇರಿಯನ್ನು ತೆರೆದಿದ್ದೇವೆ. ಭಕ್ತಾದಿಗಳು ದಯವಿಟ್ಟು ಹೊರೆಕಾಣಿಕೆ ಅಂದರೆ ಅಕ್ಕಿ, ತೆಂಗಿನಕಾಯಿ ಮತ್ತು ಎಲ್ಲ ಸಾಮಗ್ರಿಗಳು ಕೊಟ್ಟು ಅದೇ ರೀತಿ ತನುಮನಗಳಿಂದ ಧನಗಳಿಂದ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಎಲ್ಲರ ಸಹಕಾರವನ್ನು ಕೋರ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಿ ಓಂ. ಶ್ರೀ ಮಾಣಿಲ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಈ ಒಂದು ವರಮಹಾಲಕ್ಷ್ಮಿ ವ್ರತ ಹಾಗೂ 48 ದಿವಸಗಳ ಮಂಡಲ ಪೂಜೆಯ ಪ್ರಯುಕ್ತ ನಡೆಯುತ್ತಿರುವಂಥ ಈ ಒಂದು ಹೊರೆಕಾಣಿಕೆಯ ಕಾರ್ಯಕ್ರಮ ಈಗಾಗಲೇ ತಿಳಿಸಿದಂತೆ ಪುತ್ತೂರಿನಿಂದ ನಾಡ್ದು ಭಾನುವಾರ ಬೆಳಿಗ್ಗೆ ದೇವಸ್ಥಾನದಿಂದ ಹೊರಡಲಿಕ್ಕಿದೆ. ಮಾಣಿಲ ಎನ್ನುವುದು ಒಂದು ಕುಗ್ರಾಮದಲ್ಲಿರುವಂಥ ಒಂದು ಪುಣ್ಯಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಪನ್ಮೂಲವನ್ನು ಒದಗಿಸುವಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಭಕ್ತಾದಿಗಳೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರವನ್ನು ನೀಡಬೇಕು ಅಂತ ಪುತ್ತೂರಿನ ಎಲ್ಲ ಮಹಾಜನತೆಯಲ್ಲಿ ವಿನಂತಿಸ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಮಾಣಿಲ ಕ್ಷೇತ್ರಕ್ಕೆ ಸಹ ಈ ಸಂದರ್ಭದಲ್ಲಿ ಭೇಟಿ ನೀಡಿ ಶ್ರೀ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ಸಮಿತಿಯವರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ. ಮಾಣಿಲ ಕುಗ್ರಾಮವಾಗಿದ್ದಂಥ ಮಾಣಿಲವನ್ನು ತನ್ನ ಧೀಶಕ್ತಿಯಿಂದ ಬೆಳಗಿದಂಥವರು ಪರಮ ಪೂಜ್ಯ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು. ಈ ನಾಡಿನಾದ್ಯಂತ ಇರುವಂಥ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದಲ್ಲಿ ಅವರು ಹೊರೆಕಾಣಿಕೆಯಿಂದ ಹಿಡಿದು ಕೊನೆಯ ತನಕ ಸಕ್ರಿಯವಾಗಿ ಒಬ್ಬ ಕಾರ್ಯಕರ್ತನಂತೆ ಭಾಗವಹಿಸಿ ಆ ಕ್ಷೇತ್ರದ ಕಾರ್ಯವನ್ನು ಯಶಸ್ವಿ ಮಾಡಿದರು. ನಾವು ಕ್ಷೇತ್ರದಲ್ಲಿ ಒಂದು ಮೀಟಿಂಗ್ ಆಗುವಾಗ ಅವರಲ್ಲಿ ವಿನಂತಿಯನ್ನು ಮಾಡಿದ್ದೆವು. ಪುತ್ತೂರು ತಾಲೂಕಿನಲ್ಲಿ ಇರತಕ್ಕಂಥ ತಮ್ಮ ಸೇವೆಯನ್ನು ನೀಡಿರುವಂಥ ಕ್ಷೇತ್ರಗಳಿಗೆ ಒಂದು ನೀವು ಸಂಪರ್ಕ ಮಾಡಬೇಕು ಮತ್ತು ಅಲ್ಲಿಂದ ನಾವು ನಾಡಿದ್ದು 9ನೇ ತಾರೀಕು ಮಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಿಂದ ಹೊರಡುವಂತಹ ಹೊರೆಕಾಣಿಕೆಗೆ ಅಲ್ಲಿಯ ಕ್ಷೇತ್ರದ ಭಕ್ತಾದಿಗಳು ಹೊರೆಕಾಣಿಕೆಯನ್ನು ಸಮರ್ಪಿಸುವಂತೆ ಆಗಬೇಕು ಅನ್ನುವಂಥದ್ದನ್ನು ಒಂದು ವ್ಯಕ್ತಪಡಿಸಿದ್ದೆವು. ಅದಕ್ಕೆ ಪರಮ ಪೂಜ್ಯರು ಕೂಡ ಈಗ ವ್ರತಾಚರಣೆಯಲ್ಲಿರೋದ್ರಿಂದ ಅವರಿಗೆ ಸಂಪರ್ಕ ನಮಗೆ ಆಗಾಗ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೂ ಕೂಡ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ 48 ದಿನಗಳ ವ್ರತಾಚರಣೆಯಲ್ಲಿ ಇರೋದರಿಂದ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ವಿನಂತಿ ಮಾಡುವಂಥದ್ದಿಷ್ಟೇ. ಪುತ್ತೂರು ತಾಲೂಕಿನಲ್ಲಿ ಇರತಕ್ಕಂಥ ಅವರ ಒಂದು ಸೇವೆಯನ್ನು ಪಡೆದಿರ್ತಕ್ಕಂಥ ಅವರ ಮಾರ್ಗದರ್ಶನ ಪಡೆದಿರ್ತಕ್ಕಂಥ ದೇವಸ್ಥಾನಗಳ ಅಧ್ಯಕ್ಷರು ಪ್ರಮುಖರು ಅದನ್ನು ಗಮನಿಸಿಕೊಂಡು ನಾಡಿದ್ದು ನಾವು ಸಂಪರ್ಕ ಮಾಡದೇ ಇದ್ದರೂ ಕೂಡ ಈಗಾಗಲೇ ಹೇಳಿದ ಹಾಗೆ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿರುವ ಶಾರದಾ ಭಜನಾ ಮಂದಿರದಲ್ಲಿ ಇವತ್ತಿನಿಂದ ಹೊರೆಕಾಣಿಕೆಯ ಕಚೇರಿ ಉದ್ಘಾಟನೆ ಆಗ್ತಾ ಇದೆ. ಅಲ್ಲಿ ಬಂದು ಹೊರೆಕಾಣಿಕೆಯನ್ನು ಸಮರ್ಪಣೆ ಮಾಡ್ಬೋದು. ಅಥವಾ 9ನೇ ತಾರೀಕು ಬೆಳಗ್ಗೆ 10:00 ಸರಿಯಾಗಿ ಹೊರಡುವಂಥ ಹೊರೆಕಾಣಿಕೆಯ ಮೆರವಣಿಗೆಯಲ್ಲಿ ಹೊರೆಕಾಣಿಕೆಯ ವಾಹನದ ಜೊತೆಗೆ ಕ್ಷೇತ್ರಗಳ ಭಕ್ತಾದಿಗಳು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಪುತ್ತೂರಿನ ಎಲ್ಲ ಭಕ್ತಾದಿಗಳು ಈ ಒಂದು ಹೊರೆಕಾಣಿಕೆಯಲ್ಲಿ ತಮ್ಮ ಕೈಲಾದಂಥ ಸಮರ್ಪಣೆಯನ್ನು ಮಾಡೋದರ ಮುಖಾಂತರ ಪುತ್ತೂರಿನಿಂದ ಹೊರಡುವಂಥ ಹೊರೆಕಾಣಿಕೆಯನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇಷ್ಟರವರೆಗೆ ಪುತ್ತೂರಿನಲ್ಲಿ ಮಾಡಿದ ಹೊರೆಕಾಣಿಕೆಗಳು ಯಶಸ್ವಿಯಾಗಲಿಕ್ಕೆ
ನಮ್ಮಕ್ಕಿಂತ ಜಾಸ್ತಿ ಪಾಲು ಪತ್ರಕರ್ತರು ಮತ್ತು ಎಲ್ಲ ಮೀಡಿಯಾದವರದು. ಹಾಗೆ ನಿಮಗೆ ನಾವು ಆಭಾರಿಯಾಗಿದ್ದೇವೆ. ಒಂದು ಒಳ್ಳೆಯ ಕಾರ್ಯ, ಧಾರ್ಮಿಕತೆ ಸಂಸ್ಕೃತಿಯನ್ನು ತಿಳಿಸುವಂತಹ ಕಾರ್ಯ, ಅದರಲ್ಲಿ ಭಾಗ್ಯವಾಗುವ ಕಾರ್ಯ ಎಲ್ಲ ಪತ್ರಕರ್ತರು, ಮೀಡಿಯಾದವರು, ಎಲ್ಲ TV ಚಾನೆಲ್ನವರು ಎಲ್ಲರೂ ನಮಗೆ ತುಂಬ ಹೃದಯದ ಸಹಕಾರ ಕೊಡಬೇಕು ಅಂತೇಳಿ ನಿಮಗೆ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.